ಅಮ್ಲಮಗರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಮುತಾಲಿಕೆಡು ಪರಿಸರದ 200 ಅರ್ಹ ಕುಟುಂಬಲೆಗೆ ಅರಿ ದಿನಬಳಕೆ ಸಾಮಗ್ರಿಗಳನ್ನು ಐತರ ಕಾಂಡೆ ವಿತರಣೆ ಮಾಡ್ತೀರು. ರವಿ ಗಂಗಾಧರ ಪೂಜಾರ ಕೈತಾರ ಅಡ್ರೆಸ್ ಯಾಕೆ ಕೊಡ್ತೀನಿ ಅವಳು ನಿನ್ನ ಫೋನ್ ನಂಬರ್ ಕೊರೋನಾ ಲಾಕ್ಡೌನ್ ಮಾತೆರೆಲ್ಲ ಸಂಕಷ್ಟಕ್ಕೆ ಪಾಡ್ದು ಬೆನ್ನಿಯರೆ ಅವಂದೆ ಇಲ್ಲಡೆ ಕುಲುಲೇಕ ಮಲ್ತದಂಡು ಕೊರೋನಾ ನಾಶ ಆವಡಾಂಡ ಇಲ್ಲಡೆ ಕುಲುನವು ಅನಿವಾರ್ಯಲ ಆದುಂಡು ಸಹಕಾರ ಕೊರ್ಪಿನಲ ಮುಖ್ಯ ಅಂಚಾದು ತಂಕಲ್ನ ಪರಿಸರಡು ದಿಂಜ ತೊಂದರೆಡು ಬಂಗಡು ಉಪ್ಪುನ 200 ಕುಟುಂಬಲೇನು ಗುರುತಿಸಾದು ಅಕ್ಲೆಗ್ ಅರಿ ದಿನಬಳಕೆ ಸಾಮಗ್ರಿಲೇನು ಕೊರೊಂದುಲ್ಲ ಪಂಡದು ಅಮ್ಲಮಗರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಗೌರವ ಅಧ್ಯಕ್ಷರು ಶ್ರೀ ದೇವಪ್ಪ ಪೂಜಾರ್ಲು ಕಿಟ್ಟು ವಿತರಣೆ ಮಲ್ತದು ತೆರಿಪಾಯಿರು ಕೊಡು ಎಂಕುಲೊಂಜಿ ಗ್ರಾಮದ ವಲಯದ ಬಿಲ್ಲವ ಜನಕ್ಕಳಿಗೆ ಮಾತೆರೆಗಳ ಒಂದು ಅರಿ ಕೊರ್ಪಿನಿ ಬಂದು ಎಂಕುಲು ಸಂಘಟನೆ ಕಣ್ ಮಾಡ್ತ ಅವೇ ಲೆಕ್ಕ ಇನಿ ಐತ ಅರಿನ ಮತ್ತು ಎಂಕುಲು ಮೂಲ ಕೊರೊಂದುಲ್ಲ ಮಾತೆರ್ಲ ಈ ಸಂಘದ ಕೊರ್ತಿನ ಅರಿನು ಕೊನೋದು ನಿಕ್ಲೆ ಊರಿಗೆ ಬರ್ಪಿನ ಮಲ್ಲ ಗಂಡ ಅಂತ ಉಂಡು ಅವೇನು ಮಾತ ನಾರಾಯಣ ಗುರುಸ್ವಾಮಿಲ ಅಂಜನೆ ಈ ಊರದ ದೇವರೆಲ್ಲ ಮಾತೆಲ್ಲ ಅನುಗ್ರಹ ಮಲ್ಪಾಡು ಪಂದು ಯಾನ ಈ ಮೂಲಕ ನಾರಾಯಣ ಗುರು ಸೇವಾ ಸಂಘದ ಮಾತ ಪದಾಧಿಕಾರಿಗಳು ಮಾತೆಲ್ಲ ಸೇರಿದು ಇಂಥ ಈ ಕಾರ್ಯಕ್ರಮ ಮಲ್ಪದೇರಿ ಅಕ್ಲಿಗೆ ಮಾತೆರೆಗಳ ಎಡ್ಡಾವಡಿ ಈ ಊರದ ಅಕ್ಲಿಗಳ ಮಾತೆ ಎಡ್ಡಾವಡಿ ಬಂದು ಯಾನ ಈ ಮೂಲಕ ವಿನಂತಿ ಅಂತಂದಿಲ್ಲ. ಕಿಟ್ಟು ವಿತರಣೆ ಮಲ್ತದ್ದು ಪಾತೆರ್ನ ಸಂಘದ ಮಾಜಿ ಅಧ್ಯಕ್ಷರು ಶ್ರೀ ರವೀಂದ್ರ ಕಂಡಿಲ ಇಂದು ಮಾತೆರೆಗಳ ಬಂಗದ ಪೊರ್ತು ಅಂಚಾದ ಈ ಪೊರ್ತುಡು ಸಮಾಜಡು ದಿಂಜ ಬಂಗಾಡು ಪುನಕ್ಲಿಗೆ ಸಗಾಯ ಮನ್ಪುರಿ ತಂಕಲ್ನ ಮಲ್ಲ ಸೇವೆ ಪಂಡದು ಅಮ್ಲಮಗರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ವತಿರ್ದು ಸಮಾಜದ ಬಂಧುಲೆಗ್ ದಿನ ಬಳಕೆ ಸಾಮಗ್ರಿಗಳನ್ನು ಕೊರೊಂದುಲ್ಲ ಪಂಡದು ತೆರಿಪಾಯಿರು. ಅಮ್ಲಮಗರುಡು ಬಿಲವ ಸಂಘಡು ಈ ಒಂಜಿ ಕೊರೋನಾದ ವಿಷಯಡು ಮಾತಾ ಜನ ಬೇಲೆ ಜನ ಮಸ್ತ್ ತೊಂದರೆ ಒಳಗಾಗ್ತಾರೆ ಅಕ್ಲೆ ಮಾತೆರೆಗಳ ಒಂಜಿ ಸಹಾಯ ಆವಡು ಪಂಡದು ಈ ಬ್ರಹ್ಮಗುರು ನಾರಾಯಣ ಸೇವಾ ಸಂಘ ಅಮ್ಲಮಗರದ ಲೆಕ್ಕೊಡು ಇನಿ ಒಂಜಿ ಎಲ್ಲ ಮಟ್ಟದ ಒಂಜಿ ಸಹಾಯ ಮನ್ಪೇರ ಇಪ್ಪಿದಾಡ್ದ ಅಂಚನೆ ಒಂಜಿ 10-200 ಇಲ್ಲ ಹಿಡಿದಲ್ಲ ಹೆಚ್ಚ ಇಲ್ಲದ ಅಕ್ಲಿಗೆ ಇನ್ನು ಈ ಪೊರ್ತುಡು ಒಂಜಿ ಅಕ್ಲಿಗೆ ಪ್ರಯೋಜನ ಆವೊಂದುಂಡು ಈ ಇನ್ನೇನು ಮಾತೆಲ್ಲ ಉಪಯೋಗ ಮನ್ಪಡು ನನಾತು ಈ ಸಂಘಡು ಭಾಗವಹಿಸುಡು ಅಂಚನೆ ನನ್ನ ಕಷ್ಟಡೇರಿಗಳು ಇತ್ತೆರಡಲ ಅಕ್ಲೆ ಈ ಸಂಘದ ಮುಖಾಂತರ ಸಹಾಯ ತಿಕ್ಕಡ ಪಣದ ಇಂಕಲು ಮಾತೆರಡ ಪ್ರಾರ್ಥನೆ ಮನ್ಪಡು ಆತಿ. ಮಾಜಿ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಸಾಲಿಯನ್ ಪಾತೆರೊಂದು ತಂಕಲ್ನ ಸಮಾಜದ ಬಂಧುಲೆಗ್ ಸಂಘದ ವತಿರ್ದು ಆಯ್ನಾಥ ಸಗಾಯ ಮಂತಂದುಲ್ಲ ಕೊರೋನಾ ಮಹಾಮಾರಿ ನಮ್ಮ ರಾಜ್ಯರ್ದು ದೇಶರ್ದು ಜಗತ್ತರದೇ ನಾಶ ಆವಾಡು ಆಂಡ ನಮ್ಮ ಮಾತೆರನಲ್ಲ ಸಹಕಾರ ಇಂದಕ್ಕೆ ಅಗತ್ಯ ಪಂಡದು ತೆರಿಪಾಯಿರು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಅಮ್ಲಮಗರು ಇದರ ವತಿಯಿಂದ ಇವತ್ತು ವಿಶ್ವಕ್ಕೆ ಬಂದಂಥ ಒಂದು ಕೊರೋನಾ ವೈರಸ್ ಎಂಬ ಇದರಿಂದ ಎಲ್ಲ ಜನರು ಆರ್ಥಿಕವಾಗಿ ಹಾಗೂ ಊಟದ ವ್ಯವಸ್ಥೆ ತುಂಬ ಕಂಗೆಟ್ಟು ಹೋಗಿದ್ದಾರೆ. ಅವರಿಗಾಗಿ ಇವತ್ತು ನಮ್ಮ ಅಮ್ಲಮಗರು ಗ್ರಾಮದ ವತಿಯಿಂದ ಸುಮಾರು ಒಂದು 200 ಮನೆಗಳಿಗೆ ಕೊರೋನಾ ಕಿಟ್ಟನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಇಡೀ ಪ್ರಪಂಚದಲ್ಲಿ
ಮುಂದುವರಿದ ದೇಶಗಳು ಅಮೇರಿಕ ಆಗಲಿ, ಇಟಲಿ ಆಗಲಿ, ಸ್ಪೇನ್ ಆಗಲಿ ಇಂತಿಂಥ ದೇಶದಲ್ಲಿ ಕೊರೋನಾ ವೈರಸ್ಸಿಂದ ಒದ್ದಾಡುತ್ತಿರುವಾಗ ಭಾರತದಂಥ ಹಿಂದುಳಿದ ವರ್ಗದ ದೇಶದ ಕೂಡ ಇವತ್ತು ತುಂಬ, ಯಾಕಂತ ಹೇಳಿದರೆ ಕೊರೋನಾ ವೈರಸ್ ಸುಮಾರು ಒಂದು 13,000 ಜನಗಳಿಗೆ ಬಂದಿದ್ದರೂ ಕೂಡ ಇವತ್ತು ತುಂಬ ಜನರು ಗುಣಮುಖರಾಗಿದೆ. ಅದರಲ್ಲಿ ಕೂಡ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 13 ಜನರಿಗೆ ಬಂದು ಇವತ್ತೊಂದು 12 ಜನರು ಗುಣಮುಖರಾಗಿದ್ದಾರೆ. ಅದನ್ನು ನಾವು ಇವತ್ತು ಯಾರಿಗೆ ಅಂತೇಳಿದರೆ ಅದರಲ್ಲಿ ಕೆಲಸ ಮಾಡುವಂಥ ಆರೋಗ್ಯ ಕಾರ್ಯಕರ್ತರಿರಲಿ, ನರ್ಸ್ಗಳಿರಲಿ, ಡಾಕ್ಟ್ರಿರಲಿ ನಮ್ಮ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇವೆ. ಅಂಬ್ಲಮೊಗರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘದ ಅಧ್ಯಕ್ಷರು ಶ್ರೀ ಉಮಾನಾಥ ಕೆ, ಮಾಜಿ ಅಧ್ಯಕ್ಷರು ಕರುಣಾಕರ ಪೂಜಾರಿ, ಉಪಾಧ್ಯಕ್ಷರು ರಾಕೇಶ್ ಕೋಟ್ಯಾನ್, ವಿಶ್ವನಾಥ್ ಕಂಡಿಲ, ಕಾರ್ಯದರ್ಶಿ ಯಶೋಧರ್ ಸಾಲ್ಯನ್, ಕೋಶಾಧಿಕಾರಿ ಹರೀಶ್ ಪೂಜಾರಿ ಕೋಟದಡಿ, ಜತೆ ಕಾರ್ಯದರ್ಶಿ ಗೀತೇಶ್ ಪೂಜಾರಿ, ಪ್ರಮುಖರು ಶ್ರೀನಿವಾಸ್ ಬಾಕಿಮಾರ್, ಸೀತಾರಾಮ್ ಸಾಲ್ಯನ್, ಲೋಕಯ್ಯ ಟೇಲರ್, ಪುರಂದರ, ರಾಜೇಶ್ ಕೆರೆಬಳಿ, ವಸಂತ ಕಂಡಿಲ, ವಾಮನ ಚಾಪುಮನೆ, ಸುಧಾಕರ ಬಸ್ತಿಕಟ್ಟೆ, ಶ್ರಾವಣ ಕೆರೆಬಳೆ ಎಂಚಿತ್ತಿ ಪ್ರಮುಖರು ಮುತಾಲಿ ಕೆಟ್ಟಿದ್ದದು ಕಿಟ್ಟು ವಿತರಣೆ ಕಾರ್ಯಕ್ರಮ ನಡಪಾಯರು.